ನವಮಂಗಳೂರು ಬಂದರು ಪ್ರಾಧಿಕಾರದ ನೂತನ ಟ್ರಸ್ಟಿಯಾಗಿ ನೇಮಕಗೊಂಡಿರುವ ಭರತ್ ಕುಮಾರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವು ಪಣಂಬೂರು ಜೆಎನ್ಸಿ ಹಾಲ್ನಲ್ಲಿ ಜರುಗಿತು। ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಇಂಟಕ್ ರಾಜ್ಯಾಧ್ಯಕ್ಷ ರಾಕೇಶ್ ಮಲ್ಲಿ ಅವರು, ಹಿಂದೆ ನವಮಂಗಳೂರು ಬಂದರು ಟ್ರಸ್ಟ್ ಹೆಸರು ಬದಲಾಯಿಸಿ ಪ್ರಾಧಿಕಾರ ಮಾಡಲಾಗಿತ್ತು। ಎಲ್ಲವನ್ನ ಕೇಂದ್ರ ಸರ್ಕಾರ ನಿಭಾಯಿಸುತ್ತಿತ್ತು। ಈಗ ಪ್ರಾಧಿಕಾರದಲ್ಲಿ ಕೇಂದ್ರ ಸರ್ಕಾರ, ರಕ್ಷಣಾ ಇಲಾಖೆ ಸೇರಿ 9 ಮಂದಿ ಸದಸ್ಯರಿದ್ದಾರೆ। ಮೇ 26ರಂದು ಕೇಂದ್ರ ಸರ್ಕಾರ ಹೊಸದಾಗಿ ಆದೇಶವನ್ನ ಮಾಡಿದ್ದು, ಅದರಲ್ಲಿ ಮುಂಬೈ ಮತ್ತು ನವಮಂಗಳೂರು ಬಂದರು ಮಂಡಳಿಯಿಂದ 2ರನ್ನ ಸದಸ್ಯರನ್ನಾಗಿ ನೇಮಿಸಲು ಅವಕಾಶವನ್ನ ನೀಡಲಾಗಿದೆ। ಬಂದರಿನಲ್ಲಿ ಕೆಲಸ ಮಾಡುವವರನ್ನೇ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಎಂಬ ಕೇಂದ್ರ ಸರ್ಕಾರದ ಆದೇಶದನ್ವಯ ಭರತ್ ಕುಮಾರ್ ಅವರನ್ನ ನೇಮಕ ಮಾಡಿದ್ದೇವೆ। ಇದಕ್ಕಾಗಿ ಸಹಕರಿಸಿದ ಇಂಟಕ್ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು। ಸುಮಾರು ವರ್ಷಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಎನ್.ಎಂ. ಅಡ್ಡಿಯವರು ಟ್ರಸ್ಟಿಯಾಗಿದ್ದರು। ಆಮೇಲೆ ನಮ್ಮ ಅಬೂಬಕರ್ ಅವರು ಸುಮಾರು ಒಂದು 3 ಟರ್ಮಿಂದ ನಮ್ಮ NMBTಯಲ್ಲಿ ಟ್ರಸ್ಟಿಯಾಗಿದ್ದರು। ಈ ಸಲ ನಮ್ಮ ಕೇಂದ್ರ ಸರ್ಕಾರದ ಕೆಲವೊಂದು ಹೊಸ ನಿಯಮಗಳಿಂದ ಇನ್ನು ಮುಂದೆ ಕೋರ್ಟು ಜಾಬಲ್ಲಿರುವವರನ್ನು ಟ್ರಸ್ಟಿಯನ್ನಾಗಿ ಮೆಂಬರನ್ನಾಗಿ ಮಾಡಬೇಕು ಅಂತ ಈಗ ಆರ್ಡರ್ ಬಂದಿದೆ। ಅದರ ಪ್ರಕಾರ ನಮ್ಮ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿಯ ನಮ್ಮ ಸಂಘಟನೆಯ ಇಂಟಕ್ ಸಂಘಟನೆಯ ಸದಸ್ಯರು ಹಾಗೆಯೇ ಬೇರೆ ಬೇರೆ ಪದಾಧಿಕಾರಿಗಳು ಸೇರಿಕೊಂಡು ನಾವೆಲ್ಲರೂ ನಮ್ಮ ಭರತ್ ಕುಮಾರ್ ಅವರನ್ನು ಸದಸ್ಯರನ್ನಾಗಿ ಮಾಡಿ ಅಂತ ನಾವು ನ್ಯೂ ಮ್ಯಾಂಗ್ಳೂರ್ ಕೋರ್ಟ್ಗೆ ನಾವು ನಮ್ಮ ಯೂನಿಯನ್ನ ಮುಖಾಂತರ ಲೆಟರನ್ನು ಕೊಟ್ಟಿದ್ದೆವು। ಅದೇ ಪ್ರಕಾರ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರದಿಂದ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿಗೆ ಭರತ್ ಕುಮಾರ್ ಅವರನ್ನು ಸದಸ್ಯರನ್ನಾಗಿ ಮಾಡಿದ್ದಾರೆ। ಇದಕ್ಕೆ ಭರತ್ ಕುಮಾರ್ ಅವರಿಗೆ ಹಾಗೆಯೇ ನಮ್ಮ ಇಂಟಕ್ನ ಎಲ್ಲ ಪದಾಧಿಕಾರಿಗಳಿಗೆ, ಮುಖ್ಯವಾಗಿ ನಮ್ಮ ನಾಯಕರಾದ ಎನ್.ಎಂ. ಅಡ್ಡಿಯಂತಯ್ಯರವರಿಗೆ ನಾನು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ। ಇದೇ ವೇಳೆ ಮಾತನಾಡಿದ ನೂತನ ಟ್ರಸ್ಟಿ ಭರತ್ ಕುಮಾರ್ ಅವರು, ಮುಖ್ಯವಾಗಿ ಮೊಗವೀರರಿಗೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು, ಕಾರ್ಮಿಕರ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗಲಾಗುವುದು। ಇದು ಪ್ರಥಮ ಬಾರಿಗೆ ಸಿಕ್ಕ ಅವಕಾಶವಾಗಿದ್ದು, ಮೊಗವೀರರು ಮತ್ತು ಕರಾವಳಿಯ ಕಾರ್ಮಿಕರು ಇದರ ಅವಕಾಶವನ್ನ ಬಳಸಿಕೊಳ್ಳಬೇಕು ಎಂದು ಹೇಳಿದರು। NMBT ಮೆರೈನ್ ಡಿಪಾರ್ಟ್ಮೆಂಟ್ನಲ್ಲಿ ಕಳೆದ 34 ವರ್ಷಗಳಿಂದ, ಅದೇ ರೀತಿ ಇಂಟಕ್ ಯೂನಿಯನ್ನಿಂದ ಕೂಡ 34 ವರ್ಷಗಳಿಂದ ಸದಸ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ। ಇವತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡದ್ದಕ್ಕಾಗಿ ಎಲ್ಲರಿಗೂ, ಸದಸ್ಯರಿಗೂ ನಾನು ಅಭಿನಂದನೆಯನ್ನು ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೇನೆ। ಪ್ರಾರಂಭ ಮಾಡುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಾಯಿಂಟ್ಮೆಂಟ್ಗಳನ್ನು ಸಾಧಾರಣ ನಮ್ಮ ಅಡ್ಡಿಯಂತಯ್ಯರವರೇ ಅವರ ಮುಖಾಂತರ ಇಂಟಕ್ ಯೂನಿಯನ್ನ ಮುಖಾಂತರ ಮಾಡಿಸಿದ್ದಾರೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ। ಅದರಲ್ಲಿ ಕೂಡ ನಮ್ಮ ನಿರ್ವಸಿತರು, ಮೊಗವೀರರಿಗೆ ಸಾಧಾರಣ 100 ಜನರಿಗಿಂತಲೂ ಹೆಚ್ಚಿನ ಜನರಿಗೆ ಕೆಲಸದ ಅವಕಾಶವನ್ನು ಅವರು ಕೊಟ್ಟಿದ್ದಾರೆ। ಈ ಸಂದರ್ಭದಲ್ಲಿ ಇಂಟಕ್ ಕಾನೂನು ವಿಭಾಗದ ವಕೀಲರಾದ ದಿನಕರ್ ಶೆಟ್ಟಿ, ಜಿಲ್ಲಾಧ್ಯಕ್ಷ ಮನೋಹರ್ ಶೆಟ್ಟಿ, ಶಿವಣ್ಣ, PK ಸುರೇಶ್, ಫಾರೂಕ್, ವಿಜಯ್ ಸುವರ್ಣ ಉಪಸ್ಥಿತರಿದ್ದರು।